ಕೆಲ ದಿನಗಳ ಹಿಂದೆ ಉಡುಪಿಯ ಸರಕಾರಿ ಬಸ್ ನಿಲ್ದಾಣದಲ್ಲಿ ಒಂದು ಕಾಲನ್ನ ಕಳೆದುಕೊಂಡಿದ್ದ ಪ್ರಕಾಶ್ ಶೆಟ್ಟಿ ಎಂಬುವರು ಅಸಹಾಯಕ ಸ್ಥಿತಿಯಲ್ಲಿ ಕಂಡುಬಂದಿದ್ರು. ವಿಷಯ ತಿಳಿದು ವಿಶುಶೆಟ್ಟಿ ಅವರು ತಕ್ಷಣ ಪ್ರಕಾಶ್ ಶೆಟ್ಟಿ ಅವರನ್ನ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದ್ರು. ಈ ಬಗ್ಗೆ ಸಂಬಂಧಿಕರು ಸಂಬಂಧಪಟ್ಟವರು ಜಿಲ್ಲಾಸ್ಪತ್ರೆಯನ್ನ ಸಂಪರ್ಕಿಸುವಂತೆ ಮಾಧ್ಯಮಗಳ ಮೂಲಕ ವಿಶುಶೆಟ್ಟಿ ಅವರು ಸೂಚಿಸಿದ್ರು. ಆದರೆ ಯಾರೊಬ್ಬರು ಕೂಡ ಪ್ರಕಾಶ್ ಶೆಟ್ಟಿ ಅವರನ್ನ ಸಂಪರ್ಕಿಸಿರಲಿಲ್ಲ. ಇದೀಗ ವಿಶುಶೆಟ್ಟಿ ಪ್ರಕಾಶ್ ಶೆಟ್ಟಿ ಅವರನ್ನ ಮಂಜೇಶ್ವರದ ದೈಗೋಳಿಯಲ್ಲಿರುವ ಶ್ರೀ ಸಾಯಿ ಸೇವಾಶ್ರಮದಲ್ಲಿ ದಾಖಲುಪಡಿಸಿದ್ದಾರೆ. ಸದ್ಯ ವಿಷಯ ಅರಿತ ಶಿರುವ ಬಂಟರ ಸಂಘವು ಪ್ರಕಾಶ್ ಶೆಟ್ಟಿ ಅವರಿಗೆ ಆಶ್ರಯ ಒದಗಿಸಿರುವ ಶ್ರೀ ಸಾಯಿ ಸೇವಾಶ್ರಮದ ಸೇವಾ ಚಟುವಟಿಕೆಗಳಿಗೆ 25,000 ರೂಪಾಯಿಗಳನ್ನು ದೇಣಿಗೆ ನೀಡಿ ಮಾನವೀಯತೆ ಮೆರೆದಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಡಾಕ್ಟರ್ ಪತ್ತಿಂತ ಮಾತಾಡ್ಬೋದು ಯಾರು ದೇವರ ಮನುಷ್ಯ ಅಲ್ಲೇ ಬೇರೆ ಮಾಡ್ಬೋದು. ಇದು ಭಾಳ ಅಲ್ಪ ಟೆನ್ಷನ್ ಆಗ್ಬಿಟ್ಟು ಆತ ಬಂದು ಹೋಗ್ತಾರೆ. ಹೋಗೋಣ ಸ್ವಲ್ಪ